ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ವಿಕಿಪೀಡಿಯಾ ಕ್ರಾಂತಿ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ವಿ. ವಿಕಿಪೀಡಿಯಾದ ಕನ್ನಡ ವಿಭಾಗದಲ್ಲಿ ಒಂದಷ್ಟು ಹೊಸ ಸೇರ್ಪಡೆಗಳು ಇನ್ನೇನು ಪ್ರಾರಂಭವಾಗಲಿಕ್ಕಿದೆ. ಬಹಳ ಪ್ರಮುಖವಾಗಿ ಕರಾವಳಿ ಭಾಗದ ಒಂದಷ್ಟು ವಿದ್ಯಾರ್ಥಿಗಳು ಮತ್ತು ಒಂದು ಕಾಲೇಜಿನ ಪ್ರಾಧ್ಯಾಪಕರುಗಳು ಮುಂದೆ ನಿಂತುಕೊಂಡು ವಿಕಿಪೀಡಿಯಾದಲ್ಲಿ ಕನ್ನಡವನ್ನು ಅಳವಡಿಸುವಂಥ ಒಂದು ಹೊಸ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಭಾಷೆಗಳು ಈಗಾಗಲೇ ವಿಕಿಪೀಡಿಯಾದಲ್ಲಿ ತಮ್ಮ ಪ್ರಾಬಲ್ಯವನ್ನು ಮೆರೆದುಕೊಂಡಿವೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಕನ್ನಡದಲ್ಲಿ ಅಷ್ಟು ಕೆಲಸ ಆಗಲಿಲ್ಲ ಅನ್ನುವಂಥ ಭಾವನೆ ಇತ್ತು. ಇದೀಗ ಕರಾವಳಿ ಕರ್ನಾಟಕದ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಒಂದು ವಿಭಾಗದ ವಿದ್ಯಾರ್ಥಿಗಳೀಗ ಕೆಲಸಕ್ಕೆ ಕೈ ಹಾಕಿರುವಂಥದ್ದು. ಒಬ್ಬ ವಿದ್ಯಾರ್ಥಿ ಪ್ರಮುಖರು ಇಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನ ಮಾತುಕತೆಗೆ ಮಾತಾಡಿಸ್ಬೇಕು. ನಾನು ಶ್ರೀಪಾದ್ ಭಟ್ ಅವರೇ, ನಮಸ್ತೆ. ನಮಸ್ತೆ. ನೀವೀಗಾಗಲೇ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೀರಿ. ತಮ್ಮ ಒಂದಷ್ಟು ಪ್ರಾಧ್ಯಾಪಕರುಗಳು ಮುಂದೆ ನಿಂತು ಈ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಹೇಳಿದಾಗೆ ಒಂದು 580ರಷ್ಟು ವಿದ್ಯಾರ್ಥಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಇದರಲ್ಲಿ ತೊಡಗಿಸಿಕೊಳ್ಳಿಕ್ಕಿದ್ದಾರೆ. ಹೊಸ ಹೊಸ ನಿಮ್ಮ ಲೇಖನಗಳು, ಆ ಭಾಷಾಂತರಗೊಂಡಂಥ ಪ್ರತಿಗಳು ಇನ್ನೇನು ಇಂಟರ್ನೆಟ್ಗಳಲ್ಲಿ ಸಿಗ್ಲಿಕ್ಕಿವೆ. ಏನು ಅನಿಸ್ತಾ ಇದೆ? ಕನ್ನಡಕ್ಕೋಸ್ಕರ ಈ ಪ್ರಯತ್ನಗಳು ಬಹಳ ಮುಂಚೆ ಆಗಬೇಕಿತ್ತು ಅಂತ ಅನಿಸ್ತಾ ಇಲ್ವ ನಿಮಗೆ? ಒಂದು ರೀತಿಯಲ್ಲಿ ಅನಿಸ್ತದೆ ಈ ಮೊದಲು ಆಗಬೇಕಿತ್ತು ಅಂತ ಹೇಳಿ. ಆದರೆ ಭೂತಕಾಲದ ಬಗ್ಗೆ ಯೋಚಿಸಿ ಪ್ರಯೋಜನ ಏನೂ ಇಲ್ಲ. ಈ ವರ್ತಮಾನವನ್ನು ಮುಂದುವರಿಸಬೇಕು. ನಮ್ಮ ಕನ್ನಡ ವಿಭಾಗದಲ್ಲಿ ನಮ್ಮ ವಿಶ್ವನಾಥ್ ಸರ್ ಅವರೊಂದಿಗೆ ಸೇರಿ ಈ ಕನ್ನಡ ಹಾಗೂ ತುಳು ವಿಕಿಪೀಡಿಯಾಕ್ಕೆ ಲೇಖನಗಳನ್ನು ಹಾಕುವಂತಹ ಕೆಲಸವನ್ನ ಪ್ರಾರಂಭಿಸಿದ್ದೇವೆ. ಹಾಗಾಗಿ ಇದರ ಬಗ್ಗೆ ಖುಷಿ ಅನಿಸ್ತಾ ಇದೆ. ಪಾಸ್ಟ್ ಈಸ್ ಪಾಸ್ಟ್, ಅದರ ಬಗ್ಗೆ ಏನು ಜಾಸ್ತಿ ಯೋಚನೆ ಇಲ್ಲ. ಈ ವರ್ತಮಾನದಲ್ಲಿ ನಾವು ಎಷ್ಟು ಚೆನ್ನಾಗಿ ಹಾಗೂ ಒಂದು ಕ್ವಾಲಿಟಿಯ ಲೇಖನಗಳನ್ನು ಹಾಕುವುದರ ಬಗ್ಗೆ ಯೋಚನೆಯನ್ನ ತೊಡಗಿಸಿಕೊಳ್ಳಕ್ಕಿದ್ದೇವೆ. ಎಸ್, ಈಗ ಸಾಹಿತಿಗಳಿರ್ಬೋದು ಅಥವಾ ಇನ್ನಿತರ ವ್ಯಕ್ತಿಗಳಿರ್ಬೋದು, ಎಷ್ಟೇ ಪುಸ್ತಕಗಳನ್ನು ಬರೆದು ಕೂಡ ಅವರ ಒಂದಷ್ಟು ಅಭಿಮಾನಿಗಳಿಗೆ ಮಾತ್ರ ಅದು ಸೀಮಿತ ಆಗಿರುತ್ತದೆ. ಆದರೆ ವಿಕಿಪೀಡಿಯಾ ಅನ್ನುವಂಥದ್ದು ಒಂದು ಉಚಿತವಾಗಿ ಎಲ್ಲ ಕಡೆಗಳಲ್ಲಿ ಕೂಡ ಎಲ್ಲರಿಗೂ ಯಾವುದೇ ತಾರತಮ್ಯವನ್ನು ಮಾಡದೆ ಮಾಹಿತಿಯನ್ನು ಕೊಡುವಂಥ ಒಂದು ವ್ಯವಸ್ಥೆ. ಅಲ್ಲಿ ಕನ್ನಡವನ್ನು ಬೆಳೆಸುವಂತಹ ಪ್ರಯತ್ನ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ನೀವು ಹೇಳೋದಾದರೆ ವರ್ಗೀಕರಣವನ್ನು ಮಾಡಿಕೊಂಡು ಹೋಗಿದ್ದಾರೆ ಈಗಾಗಲೇ ಅಧ್ಯಾಪಕರು. ಯಾವುದ್ಯಾವುದು ವಿಭಾಗದಲ್ಲಿ ಎಷ್ಟೆಷ್ಟು ಮಾಹಿತಿಯನ್ನು ಮೊದಲು ಯಾವುದನ್ನು ನಾವು ಭಾಷಾಂತರಿಸಬೇಕು ಇಂಗ್ಲೀಷ್ನಿಂದ ಕನ್ನಡಕ್ಕೆ, ಕನ್ನಡದ ವಿದ್ಯಾರ್ಥಿಗಳಿಗೆ ಮೊದಲು ಯಾವುದನ್ನು ಲಭ್ಯ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಈಗಾಗಲೇ ನಿರ್ಧಾರ ಮಾಡಿಕೊಂಡಿದ್ದಾರೆ. ನಿಮ್ಮ ಅನಿಸಿಕೆಯನ್ನು ಯಾವುದಕ್ಕೆ ಮೊದಲ ಆದ್ಯತೆ ಕೊಡಬೇಕು? ಆದ್ಯತೆ ಅಂತ ಹೇಳುವುದು ಅಂತ ಆದ್ರೆ ಅದು ಪ್ರತಿಯೊಬ್ಬ ಲೇಖನವನ್ನು ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಕೆಲಸ ಆಗಬೇಕು. ಹೀಗೆ ಹೌದು, ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಟುಕೊಂಡು ಮೊದಲನೇದಾಗಿ ಹೇಳುವುದು ಅಂತ ಹೇಳಿದ್ರೆ ಅದು ಪ್ರತಿಯೊಬ್ಬ ವ್ಯಕ್ತಿಯನ್ನ ಡಿಪೆಂಡ್ ಆಗಿ ಆ ರೀತಿಯಲ್ಲಿ ಲೇಖನಗಳನ್ನು ಬರಿಬೇಕು ಅಂತ ಅನಿಸ್ತದೆ. ಈಗ ನಾನು ಪತ್ರಿಕೋದ್ಯಮ ಮತ್ತು ಮನಃಶಾಸ್ತ್ರದ ವಿದ್ಯಾರ್ಥಿ ಹಾಗೂ ಆಂಗ್ಲ ಸಾಹಿತ್ಯದ್ದು. ಆ ಸಂದರ್ಭದಲ್ಲಿ ನನಗೆ ಯಾವುದು ಹೆಚ್ಚಾಗಿ ಗೊತ್ತಿದೆ ಆ ವಿಷಯದ ಬಗ್ಗೆ ನಾನು ಬರೆದ್ರೆ ನಾನು ಅದಕ್ಕೆ ಒಳ್ಳೆಯದಾದಂತಹ ಜಸ್ಟಿಸ್ ಅನ್ನ ಮಾಡಬಹುದು. ಆ ಸಂದರ್ಭದಲ್ಲಿ ಯಾವುದೇ ತಪ್ಪುಗಳಿಲ್ಲದೆ ಅಥವಾ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಇಲ್ಲದೆ ನಾನು ಆ ಲೇಖನಗಳನ್ನ ಹಾಕಬೇಕು. ಇಂಥದ್ದೇ ಒಂದು ವಿಷಯಕ್ಕೆ ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಜನರಲ್ ನಾಲೆಜ್ ಅಂತ ಅಥವಾ ಸಾಮಾನ್ಯ ಜ್ಞಾನ ಅಂತ ನಾವೇನು ಕರಿತೇವೆ ಅದಕ್ಕೆ ಮೊದಲನೇ ಪ್ರಾಶಸ್ತ್ಯವನ್ನ ಕೊಡಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಈ ಮೊದಲು ನಮಗೆ ಈ ವಿಕಿಪೀಡಿಯಾಕ್ಕೆ ಟ್ರೈನಿಂಗ್ ಅನ್ನು ಕೊಟ್ಟಂತಹ ಓರ್ವ ವಿಜ್ಞಾನಿ ಡಾಕ್ಟರ್ UB ಪವನಜ ಅಂತ ಹೇಳಿ ಅವರು ಹೇಳ್ತಾ ಇದ್ರು, ಈಗ ಸಿಂಹಗಳು ಅಥವಾ ಹುಲಿಗಳು ಅಲ್ಲ ಎಂಡೇಂಜರ್ಡ್ ಸ್ಪೀಶೀಸ್, ಆದರೆ ಕನ್ನಡ ಉಪನ್ಯಾಸಕರು ಅಂತ ಹೇಳಿದ್ರೆ ಕನ್ನಡ ಭಾಷೆ ಉಳಿಬೇಕು ಅಂತ. ಆದರೆ ಯಾವುದೇ ಆಗಿರಲಿ ಕನ್ನಡ ಭಾಷೆ ಅಂತಲ್ಲ, ಅದು ಉಳಿಬೇಕು ಅಂತಾದ್ರೆ ಅದಕ್ಕೆ ನಾವು ಮೊದಲನೇದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸಾಮಾನ್ಯ ಜ್ಞಾನವನ್ನ ತುಂಬಬೇಕು. ಈಗಂತ ಹೇಳಿದ್ರೆ IAS ಎಕ್ಸಾಮ್ ಅನ್ನ ನಾವು ಕನ್ನಡದಲ್ಲಿ ಬರಿಬಹುದು, ಆದರೆ ಅದಕ್ಕೆ ತಕ್ಕಂತಹ ವಿಷಯಗಳು ಅಲ್ಲಿ ಸಿಗ್ತಾ ಇವೆ ಅನ್ನುವಂಥದ್ದು ಪ್ರಶ್ನೆ. ಹೇಗೆ ಅವ ಪರೀಕ್ಷೆಯನ್ನು ಬರಿತಾನಂತ ಆದ್ರೆ ಹೇಗೆ ಅದನ್ನು ಓದ್ತಾನೆ, ಅದು ನಮ್ಗೆ ಇಲ್ಲಿ ಪ್ರಶ್ನೆಯಾಗಿ ಉಳಿತದೆ. ಅದೇ ರೀತಿ ಕನ್ನಡವನ್ನ ಉಳಿಸ್ಬೇಕು ಅಂತಾದ್ರೆ ಸಾಮಾನ್ಯ ಜ್ಞಾನ, ಈಗ ಇಂಗ್ಲಿಷ್ ಅಲ್ಲಿ ಆದ್ರೆ ನೋಡಿ ತುಂಬಾ ಸೈಟ್ಗಳಿವೆ ಅಥವಾ ಟೆಲ್ ಮಿ ವೈ ಅಂತ ತುಂಬಾ ಪುಸ್ತಕಗಳಿರ್ಬೋದು ಅಥವಾ ಎಲ್ಲ ಲಭ್ಯವಿದೆ. ಆದ್ರೆ ಕನ್ನಡಕ್ಕೆ ಅಂತಹ ಯಾವ ಸೈಟ್ ಇದೆ? ಇಲ್ಲ. ಹಾಗಾಗಿ ನಾವು ಈ ವಿಕಿಪೀಡಿಯಾವನ್ನ ಬಳಸಿಕೊಳ್ಳುವುದು ಗ್ರಂಥಾಲಯವನ್ನೇ ಅವಲಂಬಿಸಬೇಕು. ಗ್ರಂಥಾಲಯವನ್ನ ಅವಲಂಬಿಸಬೇಕು ಒಂದನೇದಾಗಿ. ಎರಡನೇದಾಗಿ ಗ್ರಂಥಾಲಯ ಸಿಗುವುದಿಲ್ಲ. ಆದ್ರೆ ಇಂಟರ್ನೆಟ್ ಅನ್ನು ಅಥವಾ ಅಂತರ್ಜಾಲ ಅಂತ ನಾವು ಏನು ಕರಿತೇವೆ, ನಮ್ಮ ಒಂದು ಕ್ಲಿಕ್ನ ಮುಖಾಂತರವಾಗಿಯೇ ನಮ್ಗೆ ಒಂದು ದೊಡ್ಡ ವಿಶ್ವವೇ ತೆರೆದುಕೊಳ್ಳುತ್ತದೆ. ಅಮೆರಿಕದ ಯಾವುದೋ ಒಂದು ಮೂಲೆಯಲ್ಲಿ ಆಗುವಂತ ವಿಷಯವನ್ನ ನಾವಿಲ್ಲಿ ತಿಳಿದುಕೊಳ್ಳಬೇಕು. ಹಾಗಾಗಿ ಕನ್ನಡ ಈ ವಿಕಿಪೀಡಿಯಾದ ಮುಖಾಂತರವಾಗಿ ನಮ್ಮದೇನು ಅಳಿಲು ಸೇವೆ ಇದೆ ಅದನ್ನ ಮಾಡಬಹುದು ಅಂತ ಹೇಳಿ ನಾನು ಹೇಳ್ತೇನೆ. ಈ ವಿಷಯಕ್ಕೆ ಬಂದಾಗ ಈಗ ಭಾಷಾಂತರದ ವಿಷಯ ಬಂದಾಗ ಇಂಗ್ಲಿಷ್ನಲ್ಲಿ ಅವರ ಒಂದು ರೀಜನ್ ಏನಿದೆ ಅಲ್ಲಿಗೆ ಸಂಬಂಧಪಟ್ಟಂತ ಬಹಳ ವ್ಯಾಪಕವಾದಂಥ ಒಂದು ಅವರ ಪ್ರಾಬಲ್ಯ ಇರುವಂಥದ್ದು ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ಹೆಚ್ಚಾಗಿದೆ. ಈ ಭಾಗ ಕರ್ನಾಟಕ ಇರ್ಬೋದು, ನಮ್ಮ ಈ ಕೋಸ್ಟಲ್ ಕರ್ನಾಟಕ ಇರ್ಬೋದು, ಮಂಗಳೂರು ಇರ್ಬೋದು, ಈ ಭಾಗದ ಒಂದು ಏನು ಗ್ರಾಮೀಣ ಸೊಗಡಿದೆ ಇದನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲೋ ಒಂದು ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಹೇಗೆ ನೀವೀಗ? ಅಥವಾ ಕೇವಲ ಭಾಷಾಂತರ ಮಾಡುವ ಕೆಲಸ ಮಾತ್ರ ನಡೀತಾ ಇದೆಯಾ?
ಇಲ್ಲ, ಭಾಷಾಂತರ ಅಂತ ಹೊಸ ವಿಚಾರಗಳನ್ನ ಸೇರ್ಪಡೆ ಮಾಡ್ತಾ ಇದ್ದೀರಾ ನೀವು ಹೇಗೆ? ಹೌದು, ಹೊಸ ವಿಚಾರಗಳನ್ನು ಕೂಡ ಸೇರ್ಪಡೆ ಮಾಡಿಸ್ತಾ ಇದ್ದೇವೆ. ತರ್ಜುಮೆಯ ವಿಷಯಕ್ಕೆ ಬಂದಾಗ ಏನಂತ ಹೇಳಿದ್ರೆ, ಯಾವುದೋ ಒಂದು ಮೂಲೆಯಲ್ಲಿ ನಡೆದಿರುವಂತಹದ್ದು ನನಗೆ ಈಗ ಸಂಬಂಧ ಪಟ್ಟಿಲ್ಲ ಅಂತ ಹೇಳಿ ಕುಳಿತುಕೊಳ್ಳುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಈ ಲೋಕದಿಂದಾಗಿ ಅಂತ ಹೇಳಿದ್ರೆ ಇಂಟರ್ನೆಟ್ ಲೋಕದಿಂದಾಗಿ ನಾವು ಪ್ರಪಂಚದ ಪ್ರತಿಯೊಂದು ಮೂಲೆಯೊಂದಿಗೂ ಕೂಡ ನಮ್ಮನ್ನು ತೆರೆದುಕೊಳ್ಳಬೇಕಾದಂತ ಅವಶ್ಯಕತೆ ಇದೆ. ಇಲ್ಲ ಅಂತಾದ್ರೆ ನಾವು ಬಹಳ ಹಿಂದೆ ಉಳಿತೇವೆ. ಆ ನಿಟ್ಟಿನಲ್ಲಿ ಹೇಳುವುದು ಅಂತಾದ್ರೆ ತರ್ಜುಮೆ ಬಹಳ ಅಥವಾ ಭಾಷಾಂತರ ಏನಿದೆ ಅದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದುತ್ತದೆ. ಯಾವುದೇ ವಿಶ್ವದ ಯಾವುದೇ ಒಂದು ಗಮನಿಸಲ್ಪಡದಂತಹ ವಿಷಯವಾಗಿದ್ರೂ ಕೂಡ ಅದು ಕೆಲವೊಮ್ಮೆ ನಮಗೆ ತಿಳಿಯಬೇಕಾಗ್ತದೆ. ಆನಂತರ ಎರಡನೇದಾಗಿ ಹೇಳುವುದಂತಾದ್ರೆ ಹೊಸ ವಿಷಯಗಳನ್ನು ಹಾಕುವುದು ಅಂತ ಹೇಳಿದ್ರೆ, ಈಗಾಗಲೇ ಸರ್ ಹೇಳಿದರು ಕನ್ನಡದಲ್ಲಿ ವಿಜ್ಞಾನದ ಇದನ್ನ ಶುರು ಮಾಡುವಂತಹ ಒಂದು ಇನ್ಕ್ಯುಬೇಟರ್ನಲ್ಲಿ ಆ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಇದನ್ನ ಗಮನಿಸುವಂತ ಸಂದರ್ಭದಲ್ಲಿ ವಿಜ್ಞಾನಗಳಿಗೆ ಈಗಷ್ಟೇ ನಾನು ಮಾತಾಡಿದೆ ಸರ್ ಹತ್ರ, ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಾನು ಇಂಗ್ಲಿಷ್ ಭಾಷೆಯಿಂದ ತರ್ಜುಮೆ ಮಾಡಿ, ಯಾಕಂತ ಹೇಳಿದ್ರೆ ಮನಃಶಾಸ್ತ್ರದಲ್ಲಿ ಇದುವರೆಗೆ ಕನ್ನಡದಲ್ಲಿ ಬರೆಯುವವರು ಅಷ್ಟೇನು ಇಲ್ಲ. ಹಾಗಾಗಿ ಇಂಗ್ಲಿಷ್ ಅನ್ನು ಅವಲಂಬಿಸಬೇಕಾದಂತಹದ್ದಿದೆ, ಹೊಸ ಅನಿವಾರ್ಯತೆ ಇದೆ. ಹೊಸ ವಿಚಾರಗಳು ಅಂತ ಹೇಳುವಂತಹದ್ದು ಯಾವ ಭಾಷೆಯಿಂದ ಆದ್ರೂ ಕೂಡ ಅದು ತರ್ಜುಮೆಯಾಗಿರ್ಲಿ ಅಥವಾ ಸ್ವತಂತ್ರವಾಗಿರ್ಲಿ ಅದು ಬರುವುದು ಮುಖ್ಯ. ಎಲ್ಲ ವಿದ್ಯಾರ್ಥಿಗಳು ಲಭ್ಯ ಆಗುವಂತದ್ದು ಮುಖ್ಯ. ಬಹಳ ಪ್ರಮುಖವಾಗಿ ಅಧ್ಯಯನಕ್ಕೆ ಬೇಕಾಗಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಮೆಟೀರಿಯಲ್ಸ್ಗಳು ಬೇಕು ಕನ್ನಡದಲ್ಲಿ ಅದನ್ನ ಮೊದಲು ಪೂರೈಸುವಂತ ಕೆಲಸ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಆಮೇಲೆ ಬೇಕಾದ್ರೆ ಸ್ಥಳೀಯವಾಗಿರುವಂತಹ ಒಂದಷ್ಟು ವಿಚಾರಗಳನ್ನ ಆಮೇಲೆ ಸೇರಿಸ್ಕೋಬಹುದು. ಈಗ ಮೊದಲನೇದಾಗಿ ಇಂಗ್ಲಿಷ್ನಲ್ಲಿ ನಮಗೆ ಯಾವುದೆಲ್ಲ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಅಗತ್ಯವಾಗಿದೆ ಅದನ್ನ ಕನ್ನಡದಲ್ಲಿ ಲಭ್ಯ ಮಾಡುವಂತ ಕೆಲಸ ಆಗಬೇಕು ಅಂತ ಹೇಳ್ತಾ ಇದ್ರಿ. ಎಸ್, ಈಗ ಒಂದನೇದಾಗಿ ಅವರು ಆಗ್ಲೇ ಹೇಳಿದ್ರು ಏನಂದ್ರೆ ನಿಮ್ಮ ಪಠ್ಯಪುಸ್ತಕದ ಚಟುವಟಿಕೆಗಳು ಏನು ನಡೀತಾ ಇದೆ ಅದು ಇಂಗ್ಲಿಷ್ನಲ್ಲಿ ಏನು ನಡೀತಾ ಇದೆ ಅದನ್ನೇ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂತ ಕೆಲಸಗಳು ಮೊದಲು ನಡೀತದೆ ಅಂತ. ಇದರಿಂದ ನಿಮ್ಮ ಶಿಕ್ಷಣಕ್ಕೂ ಕೂಡ ಒಂದು ಪ್ಲಸ್ ಆಗ್ತದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಯಾಕಂದ್ರೆ ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೀತದೆ, ಹೆಚ್ಚಿನ ಅಧ್ಯಯನ ನಡೀತದೆ, ಅದನ್ನ ಭಾಷಾಂತರ ಮಾಡುವಾಗ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಿ. ಅದೊಂದು ಉತ್ತಮವಾದ ಕೆಲಸ ಎಲ್ಲಾ ಕಾಲೇಜುಗಳಲ್ಲಿ ನಡಿಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಹೌದು, ಅನ್ನಿಸ್ತಾ ಇದೆ. ಯಾಕಂತ ಹೇಳಿದರೆ ಈಗ ವಿಕಿಪೀಡಿಯಾದಲ್ಲಿ ಲೇಖನವನ್ನು ಬರೀಲಿಕ್ಕೆ ಶುರು ಮಾಡಿದ ನಂತರವಾಗಿ ನಾನು ಬಹಳಷ್ಟು ಹಳೆಯ ಪುಸ್ತಕಗಳನ್ನು, ಆನಂತರ ನಮ್ಮ ಸಂಸ್ಕೃತಿಯಲ್ಲಿ ಏನೆಲ್ಲ ಕೆಲವೆಲ್ಲ ಆಚರಣೆಗಳಿದೆ, ವಿಶೇಷವಾಗಿ ತುಳು ವಿಕಿಪೀಡಿಯಾಕ್ಕೆ ಬರೆಯುವಂಥ ಸಂದರ್ಭದಲ್ಲಿ ಆ ಎಲ್ಲ ಇವುಗಳನ್ನು ಗಮನಿಸಿ ಮೇ ಬಿ ದೀಪಾವಳಿದಿರ್ಬೋದು ಅದರದ್ದು ಒಂದು ಲೇಖನವನ್ನು ಹಾಕಿದ್ದೇನೆ. ಅದರಲ್ಲಿ ನನ್ನ ಮನೆಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಹೇಗೆ ನಡೀತಾ ಇತ್ತು, ಹೇಗೆಲ್ಲ ಆ ಆಚರಣೆಗಳೇನು, ಆ ಆಚರಣೆಗಳಿಗೆ ಪುರಾಣಗಳಲ್ಲಿ ಏನು ರೆಫರೆನ್ಸಸ್ ಇದೆ ಅಥವಾ ಅದನ್ನ ಹೇಗೆ ನಡೆಸಿಕೊಂಡು ಬಂದಿದ್ದಾರೆ ಹಿರಿಯರು, ಹಾಗೂ ಹೀಗೆ ಪ್ರಸ್ತುತವಾಗಿ ಅದೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂತ ಒಂದು ಏನಂತ ಹೇಳೋದು ಆ ಒಂದು ವಸ್ತುಸ್ಥಿತಿಯನ್ನ ಗಮನಿಸಿ ಆ ಮಾಹಿತಿಯನ್ನ ಮಾತ್ರ ಹಾಕುವುದು. ಆ ಮಾಹಿತಿಯನ್ನು ಹಾಕುವಂತಹ ಸಂದರ್ಭದಲ್ಲಿ ಕ್ರಿಟಿಕಲ್ ಅನಾಲಿಸಿಸ್ ಅಂತ ಹೇಳಿ ಎಲ್ಲ ಶಿಕ್ಷಣದ ಒಂದು ಮೂಲ ಉದ್ದೇಶ ಅಂತ ಹೇಳ್ತಾರೆ. ಆ ಸ್ವತಂತ್ರ ಯೋಚನೆಯನ್ನ ಅದು ತುಳು ವಿಕಿಪೀಡಿಯಾದಿಂದಾಗಿ ನನಗೆ ಬಂದಿದೆ ಅಥವಾ ಕನ್ನಡ ವಿಕಿಪೀಡಿಯಾಕ್ಕೆ ಶುರು ಮಾಡಿದ್ದೇನೆ ಇದರಿಂದಾಗಿ ಬಂದಿದೆ ಅಂತ ಹೇಳುವಂಥದ್ದು ಅನಿಸ್ತಾ ಇದೆ. ಸಂಶೋಧನೆ ಅಂತ ಹೇಳಿದ್ರೆ ಈಗ ಒಂದು ಆಲ್ಮೋಸ್ಟ್ PhD ಮಾಡುವ ಸ್ಟೂಡೆಂಟ್ ತರ ನನಗೆ ಆಗಿದೆ ಅಂಡರ್ ಗ್ರಾಜುಯೇಷನ್ ಕೋರ್ಸಸ್ ಅಲ್ಲಿ. ಇಲ್ಲ, ಇನ್ನೊಂದು ಬಹಳ ಪ್ರಮುಖವಾಗಿ ನಾನು ಒಂದು ಅಂಶವನ್ನು ಕೇಳಬೇಕು. ಮಕ್ಕಳ ಕೈಯಿಂದ ಈ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ನಿಮ್ಗೆ ಅನಿಸ್ತಾ ಇಲ್ವಾ ಎಲ್ಲೊಂದು ಕಡೆಯಲ್ಲಿ ದೊಡ್ಡವರು ಮಾಡಿದ್ರೆ ಇನ್ನೂ ಪರಿಣಾಮಕಾರಿಯಾಗಿ ಮಾಡಬಹುದಿತ್ತು, ಮಕ್ಕಳಿಂದ ಮಾಡಿದ್ರಿಂದಾಗಿ ಮಾಹಿತಿಗಳು ಕಡಿಮೆ ಆಗ್ತಾ ಇದೆ ಅಥವಾ ಇದನ್ನು ಅಷ್ಟೊಂದು ಎಫೆಕ್ಟಿವ್ ಆಗಿ ಅವರು ಮಾಡ್ತಾ ಇಲ್ಲ ಅಂತ ಒಂದು ಕುಂದುಕೊರತೆ ನಾಳೆ ಬರಬಹುದು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಇಲ್ಲ, ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಈ ಲೇಖನವನ್ನು ಹಾಕ್ತಿರುವಂಥ ಸಂದರ್ಭದಲ್ಲಿ ನಮ್ಮನ್ನ ಮಾರ್ಗದರ್ಶನವನ್ನು ಕೊಡುವುದಕ್ಕೋಸ್ಕರ ವಿಶ್ವನಾಥ್ ಸರ್ ಹಾಗೂ ಇನ್ನು ನನ್ನ ಪವನಜ ಸರ್ ಅಂತವರು ತುಂಬಾ ಜನ ಇದ್ದಾರೆ. ನಮಗೆ ಏನಾದರೂ ತಪ್ಪುಗಳು ಮಾಡಿದಿರುವಂತ ಸಂದರ್ಭದಲ್ಲಿ ವಿಕಿಪೀಡಿಯಾದಲ್ಲಿ ಒಂದು ಆಪ್ಷನ್ ಇದೆ. ಹೌದು, ಅವರು ಅಪ್ರೂವ್ ಮಾಡುದು ಅಂತ ಹೇಳಿದ್ರೆ ಇನ್ ಕೇಸ್ ನಾವೇನಾದ್ರೂ ಒಂದು ತಪ್ಪಾಗಿದ್ರು ಕೂಡ ನನ್ನಿಂದ ಒಂದು ತುಳು ವಿಕಿಪೀಡಿಯಾದಲ್ಲಿ ಲಿಂಕ್ ಕೊಡುವಾಗ ಒಂದು ತಪ್ಪಾಗಿತ್ತು ಅದನ್ನ ಪವನಜ ಸರ್ ಲಿಂಕ್ ಅನ್ನ ತಿದ್ದಿ ನನಗೊಂದು ಸಂದೇಶವನ್ನು ಅದರಲ್ಲಿ ಕಳಿಸಿದ್ರು, ನೋಡಿ ಹೀಗೀಗೆ ಆಗಿದೆ ಅದನ್ನು ಹೀಗೀಗೆ ಮಾಡಿ ಕೊಡಬಹುದು ಅಂತ ಹೇಳಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಅವರಲ್ಲಿರುವಂತಹ ಜ್ಞಾನ ಮತ್ತು ನಮ್ಮಲ್ಲಿರುವಂತಹ ಶಕ್ತಿ ಒಟ್ಟುಗೂಡಿ ಅದು ಬಹಳ ಚೆನ್ನಾಗಿ ಮೂಡಿ ಬರ್ತದೆ ಅಂತ ಹೇಳಿ ನಾನು ನಂಬಿದ್ದೇನೆ. ಹಾಗಾಗಿ ನನಗೆ ಈ ತುಳು ವಿಕಿಪೀಡಿಯಾದಲ್ಲಿ ವಿದ್ಯಾರ್ಥಿಗಳ ಕೈಯಿಂದ ಮಾಡಿಸುವ ಯೋಚನೆ ನನಗೆ ಬಹಳಷ್ಟು ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ಈ ನಮ್ಮ ಸಣ್ಣ ಪ್ರಾಯದಲ್ಲೇ ನಮಗೆ ಬಹಳಷ್ಟನ್ನು ತಿಳಿದುಕೊಳ್ಳುವಂತಹ ಹಾಗೂ ಇಂತಹ ಒಂದು ವಿಕಿಪೀಡಿಯಾದಂತಹ ಒಂದು ವಿಶ್ವಕೋಶದಲ್ಲಿ ಕೆಲಸ ಮಾಡುವಂತಹ ಅವಕಾಶ ದೊರಕಿದೆ ಅಂತ ಹೇಳಿ ಖುಷಿಯಾಗಿದೆ. ಇನ್ನು ಬಹಳ ಪ್ರಮುಖವಾಗಿ ಈಗ ಈ ಬಾರಿಯ ವಿದ್ಯಾರ್ಥಿಗಳು ನೀವು ಮಾಡಬಹುದು, ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಚಟುವಟಿಕೆಗಳು ಮಾಡಬಹುದು. ಬರುವ ವರ್ಷ ಸಿಲೆಬಸ್ ಇರುವಂಥದ್ದು ಅದೇ, ಆ ವರ್ಷ ಮಕ್ಕಳು ಏನು ಮಾಡ್ತಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗ್ತದೆ. ಇದಕ್ಕೇನು ಹೇಳ್ತೀರಿ ತಾವು?
ಇದಕ್ಕೆ ಹೇಳುವುದು ಅಂತ ಹೇಳಿದರೆ, ನಾವು ಯಾವುದಕ್ಕೆ ಲೇಖನಗಳನ್ನು ಹಾಕ್ತೇವೆ ಅವು ಸಂಪೂರ್ಣವಾಗಿ ನಮ್ಮ ಪಠ್ಯಪುಸ್ತಕದ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿರುವುದಿಲ್ಲ. ಈಗ ಒಂದು ಲೇಖನ ಇದೆ ಅಂತ ಹೇಳಿದರೆ, ಒಂದು ಮೊಸರು ಅವಲಕ್ಕಿಯ ಬಗ್ಗೆ ಒಬ್ಬರು ಧಾರವಾಡದ ಒಬ್ಬರು ಲೇಖಕಿ ಬರೆದಿದ್ದಾರೆ. ಆ ವಿಷಯವಾಗಿ ಆ ಒಂದು ಏನು ಲೇಖನವನ್ನು ಓದ್ತಾ ಹೋಗ್ತಾ ಇದ್ದ ಹಾಗೆ ನಮ್ಗೆ ತುಂಬಾ ವಿಚಾರಗಳು ದೊರಕ್ತಾ ಹೋಗ್ತದೆ. ಈಗ ಧಾರವಾಡದ ಬಗ್ಗೆ ನಾನೊಂದು ಲೇಖನ ಮಾಡಬಹುದು, ಸುಧಾ ಬೆಳಗಾಂವರ ಅಂತ ಹೇಳುವ ಅವರ ಬಗ್ಗೆ ಇನ್ನೊಬ್ಬ ಒಂದು ಲೇಖನ, ಎಷ್ಟು ಲೇಖನಗಳನ್ನ ಮಾಡಬಹುದು. ನೋಡುವವನಿಗೆ ಎಲ್ಲ ಒಂದು ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಕೂಡ ಒಂದು ಸ್ವತಂತ್ರ ಲೇಖನವನ್ನು ಅದರಲ್ಲಿ ಒಂದು ಲೇಖನಗಳ ಇದನ್ನ ತೆರೆದುಕೊಳ್ಳುತ್ತದೆ. ಮತ್ತೆ ನಮ್ಗೆ ಇರುವಂತಹದ್ದು ಪ್ರೋಸ್ ಅಲ್ಲಿ ಬೇರೆ ಹಾಗೂ ಇದು ಪದ್ಯಗಳಲ್ಲಿ ಎಲ್ಲ ಬಹಳಷ್ಟು ವಿಷಯಗಳಿವೆ. ಆ ಎಲ್ಲ ಒಂದೊಂದು ಸಣ್ಣ ಸಣ್ಣ ವಿಷಯಗಳನ್ನು ನಾವು ತೆಗೆದುಕೊಂಡ್ರು ಕೂಡ, ಈಗ ನನ್ನ ಒಬ್ರು ಗೆಳೆಯರು ಅವರು ಬ್ರಹ್ಮ ಅನ್ನುವಂಥ ವಿಷಯದ ಬಗ್ಗೆ ಲೇಖನವನ್ನ ಹಾಕಿದ್ರು. ಆದರೆ ಬ್ರಹ್ಮ ಅಂತ ಹೇಳಿದ್ರೆ ಪುರಾಣಗಳಲ್ಲಿ ಬ್ರಹ್ಮ ಹೇಗೆ ತೋರಿಸಲ್ಪಟ್ಟಿದ್ದಾನೆ ಅಂತ ಹೇಳುವುದಂತರದರ ಬಗ್ಗೆ ಒಂದು ಲೇಖನವನ್ನ ಹಾಕಿದ್ದಾರೆ. ಇನ್ನೊಬ್ಬರು ಅದೇ ಪಾಠದ ಒಂದು ಇದನ್ನು ತೆಗೆದು ಕೃಷ್ಣನ ಬಗ್ಗೆ ಮಾಡಿದ್ದಾರೆ. ಇದು ಬ್ರಹ್ಮನ ಬಗ್ಗೆನೇ ಬರಿತಾ ಹೋಗಬಹುದು. ಬ್ರಹ್ಮ ಜಾನಪದ ಲೋಕದಲ್ಲಿ ಬ್ರಹ್ಮ ಹೇಗಿದ್ದಾನೆ, ಇನ್ನೊಂದು ಮತ್ತು ಒಂದು ವಿಚಾರವನ್ನ ಬಹಳಷ್ಟು ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಬರೆದುಕೊಂಡು ಹೋಗಬಹುದು ಅಂತ ಹೇಳ್ತಾ ಇದ್ದೀವಿ. ಮಾಹಿತಿ ಕೊಡ್ತಾ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ನಮ್ಮ ಅನಿಸಿಕೆಗಳಿಲ್ಲದೆ ಪುರಾಣಗಳಲ್ಲಿ ಹೇಗಿದೆ, ಇನ್ ಕೇಸ್ ನೀವು ವಿಷ್ಣು ಪುರಾಣದಲ್ಲಿ ಭಾರತದ ವರ್ಣನೆ ಹೇಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಏನು ಒಂದು ಶ್ಲೋಕವನ್ನ ಕೊಟ್ಟು ಹೇಳಿದ್ದಾರೆ, ಅದಷ್ಟೇ. ನಾವು ಏನ್ ಅನಿಸ್ತೇವೆ ನಮ್ಮ ಇಂಟರ್ಪ್ರಿಟೇಷನ್ ಇಲ್ಲ. ಸಾಮಾನ್ಯ ತರ್ಜುಮೆ ಭಾಷೆ ಬರೆಯುವಂತಹ ಪ್ರಶ್ನೆಯೇ ಇಲ್ಲ, ಕೇವಲ ತರ್ಜುಮೆಯನ್ನ ಬರಿಬಹುದು ಅಷ್ಟೇ. ಈ ರೀತಿ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ನಮ್ಗೆ ಬಹಳಷ್ಟು ವಿಷಯಗಳು ತಿಳಿತಾ ಹೋಗ್ತದೆ. ಅಲ್ಲಿ ನಾವು ನಮ್ಮ ಅನಿಸಿಕೆಗಳನ್ನ ಬರೆಯದೆ ಹೋದ್ರೂ ಕೂಡ ನಮ್ಗೆ ನಮ್ಮದೇ ಆದಂತಹ ಒಂದು ಅನಾಲಿಸಿಸ್ ಅನ್ನ ಬರೆಯುವಂತ ಒಂದು ಶಕ್ತಿ ನಮ್ಗೆ ದೊರೆಯುತ್ತಾ ಹೋಗ್ತದೆ. ಇದು ನನ್ನ ಅನಿಸಿಕೆ. ತುಳು ಭಾಷೆಯ ಬಗ್ಗೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು? ತುಳು ಭಾಷೆಯ ಬಗ್ಗೆ ಅಂದ್ರೆ ತುಳುವಿಗೆ ಲಿಪಿ ಇದೆ ಅಂತ ಕೆಲವರು ಹೇಳ್ತಾರೆ. ಕನ್ನಡದಲ್ಲೇ ಇದನ್ನು ಎಲ್ಲವನ್ನ ಮಾಹಿತಿಯನ್ನು ಕೊಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಆ ಲಿಪಿಯಲ್ಲಿ ಕೆಲಸ ಮಾಡೋರು ಇದ್ರೆ ಅವರಿಗೆ ಸಮಸ್ಯೆ ಆಗ್ಲಿಕ್ಕಿಲ್ವಾ? ಕನ್ನಡದ ಪ್ರಾಬಲ್ಯ ಆಯ್ತು, ಇಲ್ಲಿ ಕನ್ನಡದ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ, ಇದು ತುಳು ಭಾಷೆಗೆ ಹಿನ್ನಡೆ ಆಗ್ತಾ ಇದೆ, ಈ ಧ್ವನಿ ಕೂಡ ಕೇಳಬಹುದು ಮುಂದಿನ ದಿನದಲ್ಲಿ. ಇಂಗ್ಲಿಷ್ ಭಾಷೆ ಇವತ್ತು ಜಗತ್ತಿನಲ್ಲೆಲ್ಲ ಹರಡಿದೆ ಅಂತ ಹೇಳಿದರ ಕಾರಣ ಅದು ಪ್ರತಿ ದಿವಸ ತನ್ನ ಏನು ಡಿಕ್ಷನರಿಗೆ 10 ಬೇರೆ ಬೇರೆ ಭಾಷೆಯ ಶಬ್ದಗಳನ್ನು ಸೇರಿಸ್ತಾ ಹೋಗ್ತದೆ. ಹಿಮಾಲಯಾಸ್ ಅನ್ನುವಂಥ ಶಬ್ದ ನಮ್ಮ ಭಾರತೀಯ ಮೂಲದ್ದಾಗಿದ್ರು ಕೂಡ ಇವತ್ತು ಇಂಗ್ಲಿಷ್ನಲ್ಲಿ ಸೇರ್ಪಡೆ ಆಗಿದೆ. ಅದೇ ರೀತಿ ಈಗ ಶುರು ಮಾಡ್ಲಿಕ್ಕೋಸ್ಕರ ಯಾವುದರಿಂದ ಆದ್ರೂ ಒಂದು ಮಾಧ್ಯಮವನ್ನ ಯಾವುದಾದ್ರೂ ಒಂದು ಲಿಪಿಯನ್ನು ಹಿಡಿದುಕೊಂಡು ಶುರು ಮಾಡಬಹುದು. ನಂತರ ತುಳು ಏನು ಇದಿದೆ ಲಿಪಿ ಇದೆ ಅದನ್ನ ಕಲಿಬಾರ್ದು ಅಂತ ಏನಿಲ್ಲಲ್ಲ, ಕಲಿಯುವವನಿಗೆ ಈಗ ಶುರು ಮಾಡುವುದಕ್ಕೆ ಕನ್ನಡ ಲಿಪಿಯಲ್ಲಿ. ಯಾಕಂತ ಹೇಳಿದ್ರೆ ಕನ್ನಡ ವಿಕಿಪೀಡಿಯಾದಲ್ಲಿ ವರ್ಕ್ ಮಾಡಿದಂತ ನಮ್ಗೆ ಅದರಲ್ಲಿ ಲಿಪ್ಯಾಂತರಣ ಅಥವಾ ಇರ್ಬೋದು ಅಥವಾ ನುಡಿ ಇರ್ಬೋದು, ಇದರಲ್ಲಿ ಈ ಇಂಥ ತಂತ್ರಾಂಶಗಳಲ್ಲಿ ಇದು ಮಾಡಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇರುವ ಕಾರಣ ಅದನ್ನ ನಾವು ಬಹಳ ಬೇಗವಾಗಿ ಮಾಡಿಕೊಂಡು ಹೋಗ್ಬೋದು. ಇದು ಒಂದು ಪ್ಲಸ್ ಪಾಯಿಂಟ್. ಎರಡನೇದು ಅಂತ ಹೇಳಿದ್ರೆ ತುಳು ಲಿಪಿಯನ್ನ ಕಲಿಯುವ ವಿಷಯಕ್ಕೆ ಬಂದಾಗ ತುಳು ಲಿಪಿ ಮಲಯಾಳಂ ಲಿಪಿಗಳ ಹಾಗೆ ಕಾಣಿಸ್ತದೆ. ಅದನ್ನ ಕಲಿಬೇಕನ್ನುವಂಥದ್ದು ಮನಸ್ಥಿತಿ ನಮ್ಗೆ ಅದರಲ್ಲಿ, ಯಾಕಂತ ಹೇಳಿದ್ರೆ ಅದರ ಮುಖ್ಯ ಪುಟವನ್ನ ನೀವು ತೆರೆದಾಗ ಅದರ ಒಂದು ನಮ್ಮ ಎಡಗಡೆಯಲ್ಲಿ ಒಂದು ಎಲ್ಲ ಭಾಷೆಗಳಲ್ಲಿ ಇಷ್ಟಿದೆ. ಹೌದು, ಅದರಲ್ಲಿ ತುಳುವಲ್ಲಿಯ ಒಂದು ಚಿತ್ರ ಕೂಡ ಇದೆ ತುಳು ಲಿಪಿಗಳದು. ಅದನ್ನ ನೋಡುವಾಗ ಯಾವಾಗ್ಲೂ ನನಗೆ ಅನಿಸ್ತದೆ ನಾನು ಸಹ ಕಲಿಬೇಕು, ಶುರು ಮಾಡ್ಬೇಕು ಅಂತ ಒಂದು ಕಿಡಿ ಇಡೀ ಬೆಂಕಿಯಾಗಿ ಹರಡಿಕೊಳ್ಳುವುದೇನು ದೊಡ್ಡ ವಿಷಯವಲ್ಲ. ಯಾಕಂತ ಹೇಳಿದ್ರೆ ವಿಕಿಪೀಡಿಯಾ ಅಂತ ಈಗ ಪುಸ್ತಕ ಅಂತ ಹೇಳಿದ್ರೆ ಅದು ನನ್ನ ಹತ್ರ ಮಾತ್ರ ಇರ್ತದೆ, ಬೇರೆಯವರಿಗೆ ಹೋಗುದಿಲ್ಲ. ಇದು ಎಲ್ರಿಗೂ ಕೂಡ ದೊರಕುವ ವಿಶ್ವದ ಯಾವ ಮೂಲೆಯಲ್ಲಿದ್ದವನಿಗೂ ಲಭ್ಯ ಆಗ್ತದೆ. ಹಾಗಾಗಿ ಇದು ಲಿಪಿಯೂ ಕೂಡ ಈಗ ಇದು ಶುರುವಾಗಿದೆ, ಸಣ್ಣ ಮಟ್ಟದಲ್ಲಿ ಶುರುವಾಗಿದೆ. ಇನ್ನದು ಬಹಳಷ್ಟು ದೊಡ್ಡದಾಗಿ ಎಲ್ಲರನ್ನು ಮುಟ್ಟಬಹುದು, ಹೇಳಲಿಕ್ಕಾಗುದಿಲ್ಲ. ಎಸ್, ಈಗ ಈ ಪ್ರಯತ್ನ ಬಹಳ ಉತ್ತಮವಾಗಿ ನಡೀತಾ ಇದೆ. ಅಂದ್ರೆ ವಿದ್ಯಾರ್ಥಿಗಳು ಇದಕ್ಕೆ ಮುಂದೆ ನಿಂತು ಇದರಲ್ಲಿ ಒಂದಷ್ಟು ಕೈ ಜೋಡಿಸ್ತಾ ಇದ್ದಾರೆ. ನಿಮ್ಗೆ ಅನಿಸ್ತಾ ಇಲ್ವಾ, ನಾವು ಸಣ್ಣದಿರುವಾಗ ಭಾರತಿ ಅಂತ ಒಂದು ಪುಸ್ತಕ ಬರ್ತಾ ಇತ್ತು, ಎಷ್ಟೆಷ್ಟು ಸಾಹಿತಿಗಳಿದ್ರು ಎಲ್ಲರೂ ಒಂದೊಂದು ಕೃತಿಯನ್ನ ಬರೆದು ಕೊಟ್ಟಿದ್ದಾರೆ. ಅದಕ್ಕೆ ಯಾರು ಒಬ್ಬ ಚೆನ್ನಮ್ಮನ ಬಗ್ಗೆ ಬರೆದು ಕೊಟ್ಟ, ಮತ್ತೊಬ್ಬರ ಸಂಗೊಳ್ಳಿ ರಾಯಣ್ಣರ ಬಗ್ಗೆ, ಹೀಗೆ ಎಲ್ಲಾ ಕವಿಗಳು ಎಲ್ಲಾ ದೊಡ್ಡ ದೊಡ್ಡ ಬರಹಗಾರರು ಕೂಡ ಅದರಲ್ಲಿ ತೊಡಗಿಸಿಕೊಂಡಿದ್ರು. ಇದೇ ರೀತಿಯ ಒಂದು ಪ್ರಯತ್ನ ಒಂದು ದೊಡ್ಡ ಮಟ್ಟದ ಆಂದೋಲನದ ರೀತಿಯಲ್ಲಿ ವಿಕಿಪೀಡಿಯಾದಲ್ಲಿ ಕೂಡ ನಡಿಬೇಕು ಕನ್ನಡದಲ್ಲಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಖಂಡಿತ ಅನಿಸ್ತಾ ಇದೆ. ಎಲ್ಲಾ ಕವಿಗಳು ಕೂಡ ಒಂದೊಂದು ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಕೆಲಸ ಮಾಡಿದ್ರೆ ಒಂದು ಭಾರತದ ಒಂದು ಭಾಷೆಗಳ ವಿಭಾಗದಲ್ಲಿ ಕನ್ನಡಕ್ಕೆ ಒಂದು ಹೊಸ ಮೆರುಗು ಬರ್ತದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ?
ಹೊಸ ಮೆರುಗು ಬರ್ತದೆ, ಹೌದು. ಆದರೆ ನನಗೆ ಅನಿಸ್ತದೆ ಕವಿಗಳು ಬರೀಲಿಕ್ಕೆ ಅಥವಾ ಅವರು ಬರೀಲಿ ಅಂತ ಹೇಳಿ ಕಾಯುವಂತಹ ಪ್ರಶ್ನೆಯೇ ಬೇಡ, ನಾವು ಶುರು ಮಾಡುವ. ಯಾಕಂತ ಹೇಳಿದರೆ ಪ್ರತಿಯೊಬ್ಬನಲ್ಲಿಯೂ ಕೂಡ ಒಬ್ಬ ಕವಿ ಇದ್ದಾನೆ, ಅವನನ್ನ ಅಥವಾ ನಾವು ಗುರುತಿಸಿಕೊಳ್ಳಬೇಕು. ಆನಂತರ ಆ ಕವಿಗೆ ಏನು ರೂಪವನ್ನ ಈ ವಿಕಿಪೀಡಿಯಾದ ಮುಖಾಂತರವಾಗಿ ಕೊಡಬೇಕು. ಆಗ ಕೇವಲ ಕವಿಗಳಿಗಾಗಿ ಕಾದುಕೊಂಡು ಕೂತ್ಕೊಂಡ್ರೆ ಕವಿಗಳು ಒಬ್ಬರು ಇಬ್ಬರು ಅಥವಾ ಒಂದು ಬೆರಳೆಣಿಕೆಯಷ್ಟು ಜನ ಮಾತ್ರ ಸಿಗ್ಬೋದು. ಆದರೆ ಪ್ರತಿಯೊಬ್ಬ ಸಾಮಾನ್ಯನೂ ಕೂಡ ಕೆಲಸಕ್ಕೆ ತೊಡಗಿಸಿಕೊಂಡಾಗ ಪ್ರತಿಯೊಬ್ಬನು ಕೂಡ ಕವಿಯಾಗಿ ಹೊರಹೊಮ್ಮುತ್ತಾನೆ. ಅಥವಾ ಹಾಗಾದ್ರೆ ನಮ್ಮ ಕನ್ನಡ ನಾಡಲ್ಲಿ ಕನ್ನಡ ಭಾಷೆಯ ಜ್ಞಾನವನ್ನು ಬೆಳೆಸಿಕೊಂಡವರು ಎಷ್ಟು ಜನ ಆಗ್ತಾರೆ? ಹಾಗಾಗಿ ಯಾರೊಬ್ಬರಿಗೂ ಕೂಡ ಡಿಪೆಂಡ್ ಆಗದೆ ನಾವು ನಮ್ಮ ಸ್ವತಂತ್ರ ಕೆಲಸವನ್ನು ಶುರು ಮಾಡಬೇಕು. ವತಿಕನ ಸರ್ ಅವರು ತುಳು ವಿಕಿಪೀಡಿಯಾಕ್ಕೆ ಬಹಳಷ್ಟು ಲೇಖನಗಳನ್ನು ಹಾಕಿದಂತಹ ಅವರ ಒಂದು ಟಾಪ್ 10 ಲಿಸ್ಟ್ ಅಲ್ಲಿ 3ನೇ ಇದರಲ್ಲಿದ್ದಾರೆ. ಅದೇ ರೀತಿಯಾಗಿ ಅವರು ಒಂದು ರೀತಿಯಲ್ಲಿ ನಮ್ಗೆಲ್ಲರಿಗೂ ಕೂಡ ಒಂದು ಮಾದರಿ. ಅದೇ ರೀತಿಯಾಗಿ ನಾವು ಅವರಿಂದ ಆಯ್ತು ಮಾರೆ ನಮ್ಮಿಂದ ಆಗೋದು ಅಂತ ಹೇಳುವಂತಹ ಪ್ರಶ್ನೆ ಇಲ್ಲ, ನಾವು ಶುರು ಮಾಡುವ. ಹಾಗಾಗಿ ನಾವು ಕೂಡ ಒಬ್ಬ ಕವಿಯಾಗಿ ಹೊರಹೊಮ್ಮಬಹುದು. ಯಾರು ಇದು ತಮ್ಮ ಜೀವಮಾನದಲ್ಲಿ ಬರೆದಿರುವಂತಹ ಕವಿಗಿಂತ ಜಾಸ್ತಿ ಲೇಖನಗಳನ್ನ ನಾವಿಲ್ಲಿ ಯಾವುದೇ ನಿರೀಕ್ಷೆ ಇಲ್ಲದೆ ನಾವು ಮಾಡಿ ಮುಗಿಸುವುದರಿಂದ ನಮ್ಮ ಭಾಷಾ ಜ್ಞಾನ ಹೆಚ್ಚುತ್ತದೆ, ಭಾಷಾ ಜ್ಞಾನದೊಂದಿಗೆ ವಿಶ್ವಜ್ಞಾನವು ಕೂಡ ಹೆಚ್ಚುತ್ತದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಭಾಷಾಂತರಿಸುವಂತಹ ಕೆಲಸವನ್ನು ನೀವು ಮಾಡ್ತಾ ಇರುವಾಗ ಈಗ ನಮ್ಮ ಇಡೀ ಒಂದು ಭಾರತವನ್ನು ನೋಡಿದ್ರೆ 100 ಕಿಲೋಮೀಟರ್ಗೆ ಒಮ್ಮೊಮ್ಮೆ ಒಂದೊಂದು ಸಂಸ್ಕೃತಿ ಬದಲಾಗ್ತದೆ, ಭಾಷೆಗಳಲ್ಲಿ ಭಿನ್ನತೆ ಕಾಣುತ್ತದೆ ನಮಗೆ. ಇಲ್ಲಿ ಮಂಗಳೂರಿನ ತುಳುವಿಗೂ ಕುಂದಾಪುರದ ಅಥವಾ ಮಂಗಳೂರಿನ ಕನ್ನಡಕ್ಕೂ ಕುಂದಾಪುರದ ಕನ್ನಡಕ್ಕೂ ಬಹಳ ವ್ಯತ್ಯಾಸ ಇದೆ. ಕರ್ನಾಟಕದ ಒಳಗಡೆ ಒಂದು 30-40 ರೀತಿಯ ಕನ್ನಡಗಳಿವೆ. ಅಂದರೆ ಆ ಭಾಷೆಯ ಒಂದು ಗ್ರಾಮೀಣ ಸೊಗಡು ಅನ್ನೋದು ಸೇರಿಕೊಂಡಿದೆ. ಇಲ್ಲಿ ನಿಮಗೆ ಈ ಭಾಷಾಂತರಿಸುವಂಥ ಸಂದರ್ಭದಲ್ಲಿ ಈ ರೀತಿಯ ಭಿನ್ನತೆ ಬರೋದಿಲ್ಲ? ಇದು ಎಲ್ಲೋ ಮಂಗಳೂರಿನ ವಿದ್ಯಾರ್ಥಿಗಳು ಮಾಡಿರುವಂಥದ್ದು, ಎಲ್ಲೋ ದೂರದ ಬಿಜಾಪುರದವನಿಗೆ ಬೆಳಗಾವಿಯವನಿಗೆ ಇದು ಸ್ವಲ್ಪ ಭಾಷೆಯ ಕ್ಲಿಷ್ಟತೆಗಳು ಎದುರಾಗ್ಲಿಕ್ಕಿಲ್ವಾ ಅಂತ? ಭಾಷೆಯ ಕ್ಲಿಷ್ಟತೆಗಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ಕನ್ನಡ ವಿಕಿಪೀಡಿಯಾಕ್ಕೆ ನಾವು ಗ್ರಾಂಥಿಕವಾಗಿ ಯಾವುದು ಬಳಕೆಯಲ್ಲಿದೆ ಅಥವಾ ಆಡಳಿತಾತ್ಮಕವಾಗಿರ್ಬೋದು ಅಥವಾ ಏನೇ ಇರ್ಬೋದು ಅದೆಲ್ಲವನ್ನು ಕೂಡ ಗಮನಿಸಿ ಆ ಗ್ರಾಂಥಿಕ ಸ್ವರೂಪ ಏನಿದೆ ಕನ್ನಡಕ್ಕೆ, ನೀವು ಬೆಂಗಳೂರಲ್ಲಿ ಹೋದ್ರೂ ಕೂಡ ಪುಸ್ತಕದ ಕನ್ನಡವನ್ನ ನೀವು ಬರೀತೀರಿ. ಹಾಗಾಗಿ ಅದರಲ್ಲಿ ಕ್ಲಿಷ್ಟತೆ ಬರುವುದಿಲ್ಲ. ಆನಂತರ ಗ್ರಾಮೀಣ ಸೊಗಡನ್ನ ಕಲಿಯಬೇಕು ಅಂತ ಆದ್ರೆ ನಾವು ಬೇರೆ ವಿಧಾನಗಳು, ಇಂಟರ್ನೆಟ್ನ ಬೇರೆ ವಿಧಾನಗಳನ್ನು ಬಳಸಿಕೊಳ್ಳು. ಯಾಕಂತ ಹೇಳಿದ್ರೆ ವಿಕಿಪೀಡಿಯಾ ವಿಶ್ವಕೋಶ ಅಂತ ಹೇಳಿದ ಮೇಲೆ ಅದು ವಿಶ್ವಕೋಶವಾಗಿ ಹೌದು. ಬಹಳಷ್ಟು ಮಾಹಿತಿಯನ್ನು ಕೊಟ್ರಿ, ಧನ್ಯವಾದಗಳು ನಿಮಗೆ. ವೀಕ್ಷಕರೇ, ಇನ್ನಷ್ಟು ಮಾಹಿತಿಯನ್ನು ಪಡಿಬೇಕು, ನಮ್ಮೊಂದಿಗೆ ಡಾಕ್ಟರ್ ವಿಶ್ವನಾಥ್ ಬದಿಕಾನ್ ಅವರಿದ್ದಾರೆ. ಅವರಿಗೆ ಮತ್ತಷ್ಟು ಮಾತುಕತೆಯನ್ನು ಮಾಡಬೇಕು, ಮತ್ತಷ್ಟು ಮಾಹಿತಿಯನ್ನು ಪಡಿಬೇಕು. ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ನಂತರ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.